ಹಲೋ, ನಮಸ್ತೆ ಎಲ್ರಿಗೂ. ನೀವು ಅಡುಗೆ ಮಾಡುವವರಾದ್ರೆ ನಿಮಗೆ ಖಂಡಿತ ಗೊತ್ತಿರುತ್ತೆ. ಏನಂತಂದ್ರೆ ಈ ರವೆ ಇರುತ್ತಲ್ವ, ಅದರಲ್ಲಿ ತುಂಬಾ ಬೇಗ ಹುಳ ಆಗುತ್ತೆ. ರವೆಯಲ್ಲಿ ಬೇಗ ಹುಳ ಆಗೋದನ್ನ ತಪ್ಪಿಸ್ಲಿಕ್ಕೆ ಅಥವಾ ರವೆಯನ್ನ ಹುಳ ಆಗದ ಹಾಗೆ ತುಂಬಾ ದಿನ ಫ್ರೆಶ್ ಆಗಿಡ್ಲಿಕ್ಕೆ ಎರಡು ಅದ್ಭುತವಾಗಿರುವಂತಹ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಜಸ್ಟ್ ಎರಡು ತುಂಬಾನೇ ಸಿಂಪಲ್ ಆಗಿರುವಂತಹ ಟಿಪ್ಸ್. ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ 2 ತಿಂಗಳಲ್ಲ, 3 ತಿಂಗಳಲ್ಲ, 6 ತಿಂಗಳು ಇಟ್ಟರು ಕೂಡ ರವೆಯಲ್ಲಿ ಒಂಚೂರು ಹುಳ ಆಗಲ್ಲ. ತುಂಬಾನೇ ಸಿಂಪಲ್ ಆಗಿರುವಂಥದ್ದು. ಮೊದಲನೇದು ಏನಂತಂದ್ರೆ, ರವೆ ಯಾವುದಾದ್ರೂ ಇರ್ಬೋದು. ಅಂದ್ರೆ ನಾವು ಸೂಜಿ ರವೆ ತರ್ತೀವಿ, ಉಪ್ಪಿಟ್ಟು ರವೆ ತರ್ತೀವಿ, ಯಾವ ರವೆ ಆದ್ರೂ ತುಂಬಾ ಬೇಗ ಹುಳ ಆಗುತ್ತೆ. ಯಾಕಂತಂದ್ರೆ ರವೆಯಲ್ಲಿ ಯೂಶುವಲ್ ಆಗಿ ಆ ಮಾಯಿಶ್ಚರೈಸರ್ ಅಥವಾ ತೇವಾಂಶ ಇರುತ್ತಲ್ವ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ರವೆ ತಂದು ನಾವು ಹಾಗೆ ಅದನ್ನ ಡಬ್ಬದಲ್ಲಿ ಹಾಕಿಬಿಟ್ಟು ಹೊರಗಡೆ ಸ್ಟೋರ್ ಮಾಡಿಟ್ರೆ ಖಂಡಿತವಾಗ್ಲೂ ಒಂದ್ 2-3 ವಾರದಲ್ಲಿ ಅದರಲ್ಲಿ ಹುಳ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ತಪ್ಪಿಸೋದು ಹೇಗೆ? ತುಂಬಾ ಸುಲಭ. ಮೊದಲನೇ ಟಿಪ್ಸ್ ಏನು ಅಂತಂದ್ರೆ, ರವೆ ತಂದ ಕೂಡಲೇ ನಾವು ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಬಾಣಲಿನ ಬಿಸಿ ಮಾಡಿಬಿಟ್ಟು ಕಮ್ಮಿ ಉರಿ ಇಟ್ಕೊಂಡು ಒಂದ್ ಸ್ವಲ್ಪ ಅದನ್ನ ಹುರಿಬೇಕು. ಕಂಪ್ಲೀಟ್ ಆಗಿ ಅದರ ತೇವಾಂಶ ಡ್ರೈ ಆಗ್ಬೇಕು. ನೀಟಾಗಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು, ಒಳ್ಳೆ ಆರೋಮ ಬರೋ ತನಕ. ಇದನ್ನ ಮಾಡೋದ್ರಿಂದ ಇನ್ನೊಂದು ಉಪಯೋಗ ಇದೆ. ಅದೇನು ಅಂತಂದ್ರೆ, ಯೂಶುವಲ್ ಆಗಿ ನಾವು ಯಾವುದೇ ಉಪ್ಪಿಟ್ಟು ಮಾಡ್ಲಿ, ಉಪ್ಮಾ ಮಾಡ್ಲಿ, ಏನಾದ್ರೂ ಮಾಡ್ಲಿ, ರವೆಯನ್ನ ಹುರಿದೇ ಹುರಿತೀವ. ಆ ಟೈಮಲ್ಲಿ ರವೆಯನ್ನು ಹುರಿಯುವಂತ ಟೈಮ್ ಕೂಡ ನಮ್ಗೆ ಸೇವ್ ಆಗುತ್ತೆ. ಇದು ಒಂದು. ಅಂದ್ರೆ ತಂದ ಕೂಡಲೇ ರವೆಯನ್ನ ಸ್ವಲ್ಪ ಹುರಿದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಟೈಟ್ ಆಗಿ ಕ್ಲೋಸ್ ಮಾಡಿ ಇಟ್ಬಿಡುವಂಥದ್ದು. ಇದರಿಂದ ರವೆಯಲ್ಲಿ ತುಂಬಾ ಬೇಗ ಹುಳ ಆಗೋದು ತಪ್ಪುತ್ತೆ. ಇನ್ನೊಂದು ನಂದು ಮೋಸ್ಟ್ ಫೇವ್ರೆಟ್, ನಾನು ಇದನ್ನೇ ಫಾಲೋ ಮಾಡೋದಿದ್ಬಿಟ್ಟು ಬೇರೆ ಯಾವ ಟಿಪ್ಸ್ ಅನ್ನು ನಾನು ಉಪಯೋಗ ಮಾಡಲ್ಲ. ಏನಂತಂದ್ರೆ ಇದು ತುಂಬಾ ಸುಲಭ. ಅದೇನು ಅಂತಂದ್ರೆ, ರವೆಯನ್ನ ತಂದ ಕೂಡಲೇ ನಾವು ಪ್ಯಾಕೆಟ್ ಆದ್ರೂ ಓಕೆ, ಪ್ಯಾಕೆಟ್ ಏನಾದ್ರೂ ನೀವು ಓಪನ್ ಮಾಡಿದ್ರೆ ಅದನ್ನ ಡಬ್ಬದಲ್ಲಿ ಹಾಕಿ ಆದ್ರೂ ಓಕೆ, ಏನಂತಂದ್ರೆ ಫ್ರಿಜ್ ಅಲ್ಲಿ ಇಟ್ಬಿಡೋದು. ನನ್ನ ಮಾತನ್ನ ನಂಬಿ ನೀವು ರವೆಯನ್ನು ಫ್ರಿಜ್ ಅಲ್ಲಿ ಇರೋದ್ರಿಂದ ನೀವು ಎಷ್ಟು ದಿನ ಬೇಕಾದ್ರೂ ಇಡಿ, ಒಂದು ಚೂರು ಹುಳ ಆಗಲ್ಲ. ನಾವು ಉಪ್ಪಿಟ್ಟು ಉಪ್ಮಾ ಮಾಡುವಾಗ ಅದನ್ನ ಹೊರಗಡೆ ತೆಗೆದು ಏನಂತಂದ್ರೆ ಹುರಿದ್ಬಿಟ್ಟು ನಾರ್ಮಲ್ ಆಗಿ ಉಪಯೋಗ ಮಾಡುವಂಥದ್ದು. ಫ್ರೀಸರ್ ಅಲ್ಲೆಲ್ಲ ನಾರ್ಮಲ್ ಆಗಿ ನಾವು ತರಕಾರಿ ಎಲ್ಲ ಇರ್ತೀವಲ್ವಾ, ತರಕಾರಿ ಹಾಲೆಲ್ಲ ಸ್ಟೋರ್ ಮಾಡ್ತೀವಲ್ವಾ ಫ್ರಿಜ್ ಅಲ್ಲಿ, ಆ ಜಾಗದಲ್ಲಿ ರವೆಯನ್ನ ಡಬ್ಬದಲ್ಲಿ ಹಾಕಿ ಬೇಕಾದ್ರೂ ಇಡ್ಬೋದು, ಅಥವಾ ಹಾಗೆ ಆ ಪ್ಯಾಕೆಟ್ ಅನ್ನ ತಂದ್ಬಿಟ್ಟು ಆ ತರ ಬೇಕಾದ್ರೂ ಸ್ಟೋರ್ ಮಾಡ್ಬೋದು, ಬೇಕಾದಾಗ ಉಪಯೋಗ ಮಾಡ್ಬೋದು. ಈ ತರ ಮಾಡಿ ನೀವು ಎಷ್ಟು ದಿನ ಇಟ್ಟರು ಒಂದು ಚೂರು ಹುಳ ಆಗಲ್ಲ, ಒಂದು ಚೂರು ಹಾಳಾಗಲ್ಲ. ಇದನ್ನ ನಾನು ರೆಗ್ಯುಲರ್ ಆಗಿ ನಾನು ಇದೇ ಟಿಪ್ಸ್ ಫಾಲೋ ಮಾಡೋದು. ಯಾಕಂತಂದ್ರೆ ಅದನ್ನ ಹುರಿದ್ಬಿಟ್ಟೆಲ್ಲ ಕಮ್ಮಿ ಇಡೋದು. ತಂದ ಕೂಡಲೇ ಪ್ಯಾಕೆಟ್ ಅನ್ನ ಸ್ಟೋರ್ ಅಂದ್ರೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೇನೆ. ಇಲ್ಲ ಅಂತಂದ್ರೆ ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಡ್ತೇನೆ. ಬೇಕಾದಾಗ ತೆಗೆದು ಉಪಯೋಗ ಮಾಡ್ತೇನೆ. ಈ 2 ಟಿಪ್ಸ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಫಾಲೋ ಮಾಡ್ಬೋದು. 6 ತಿಂಗಳಾದ್ರೂ ರವೆಯಲ್ಲಿ ಒಂದು ಚೂರು ಹುಳ ಆಗಲ್ಲ, ಹಾಗೇನೆ ಫ್ರೆಶ್ ಆಗಿ ಇರುತ್ತೆ. ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೊಂದೇನು ಅಂತಂದ್ರೆ, ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.